ರಸ್ತೆಯಲ್ಲಿ ವೇಗವಾಗಿ ಬಂದ ಪಿಕಪ್ ವಾಹನವೊಂದು ಏರು ರಸ್ತೆಯಲ್ಲಿ ಪಿಕಪ್ ಸಿಗದೆ ಅಪಘಾತಕ್ಕೆ ಒಳಗಾಗಿದೆ. ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಅನಿಲಕಟ್ಟೆ ಮಂಕುಡೆ ಸಂಪರ್ಕ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ. ಕಟ್ಟಡ ಸಾಮಗ್ರಿಗಳನ್ನು ಸಾಗಿಸ್ತಾ ಇದ್ದ ಪಿಕಪ್ ವಾಹನ ಸಣ್ಣ ಏರು ರಸ್ತೆ ಏರಲಾಗದೆ ಏಕಾಏಕಿ ಹಿಂದಕ್ಕೆ ಚಲಿಸಲು ಆರಂಭಿಸಿದೆ. ಈ ವೇಳೆ ಪಿಕಪ್ ವಾಹನದಲ್ಲಿದ್ದ ಕಾರ್ಮಿಕರು ತಕ್ಷಣವೇ ವಾಹನದಿಂದ ಹೊರಕ್ಕೆ ಹಾರಿದ್ದಾರೆ. ಏಕಾಏಕಿ ವಾಹನ ಹಿಂದಕ್ಕೆ ಚಲಿಸಿದ ಕಾರಣ ಚಾಲಕ ವಾಹನದ ಸಂಪೂರ್ಣ ನಿಯಂತ್ರಣ ಕಳ್ಕೊಂಡಿದ್ದಾನೆ. ನೋಡ್ತಾ ಇದ್ದಂತೆ ಹಿಂದಕ್ಕೆ ಚಲಿಸಿದ ಪಿಕಪ್ ವಾಹನ ಕಂದಕಕ್ಕೆ ಉರುಳಿ ಬಿದ್ದಿದೆ. ಚಾಲಕ ಮತ್ತು ವಾಹನದ ಮುಂಭಾಗದಲ್ಲಿದ್ದ ಮತ್ತೋರ್ವ ಕಾರ್ಮಿಕ ಸಣ್ಣ ಪುಟ್ಟ ಗಾಯದೊಂದಿಗೆ ಪಾರಾಗಿದ್ದಾರೆ. ಈ ಘಟನೆಯ ದೃಶ್ಯ ರಸ್ತೆಯ ಬದಿಯಲ್ಲಿನ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.